Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ ನಮಸ್ಕಾರಗಳು, ವಣಕಮ್ ಅಂಡ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್. ಖಂಡಿತವಾಗ್ಲೂ ಸಂಗೀತ ಪ್ರಿಯರಿಗೆ ರಸದೌತಣ ನೀಡುವಂತಹ ಒಂದು ರಿಯಾಲಿಟಿ ಶೋ ಅಂತ ಹೇಳ್ಬೋದು. ಏನು ಸೂಪರ್ ಸಿಂಗರ್ ಸೀಸನ್ 2 ಇದೆ. ಕೇವಲ ಕರಾವಳಿ ಕರ್ನಾಟಕಕ್ಕೆ ಸೀಮಿತವಾಗಿದೆ, ಇಡೀ ಕರ್ನಾಟಕದ ಉದ್ದ ಅಗಲಕ್ಕೆ ಪಸರಿಸಿದೆ. ಅದರ ಜೊತೆಗೆ ಕೇರಳ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಇಂತಹ ರಾಜ್ಯಗಳಿಂದನೂ ಕಂಟೆಸ್ಟೆಂಟ್ ಬಂದಿರೋವಂತಹ ಒಂದು ರಿಯಾಲಿಟಿ ಶೋ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಜೊತೆ ಇರುವಂತಹ ಜಡ್ಜಸ್ಗಳು, ಅವರ ಏನು ಸಾಧನೆ ಇದೆ, ಅವರ ಏನು ಎಕ್ಸ್ಪೀರಿಯನ್ಸ್ ಇದೆ, ಅವರ ಏನು ಟ್ಯಾಲೆಂಟ್ ಇದೆ, ಅದು ನಮ್ಮ ಕಾರ್ಯಕ್ರಮದ ಹಿರಿಮೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ ಅಂತ ಖುಷಿಯಿಂದ ಹೆಮ್ಮೆಯಿಂದ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಸ್, ಇವತ್ತಿನ ಶೋ ಅಥವಾ ಇವತ್ತಿನ ಈ ಒಂದು ಎಪಿಸೋಡನ್ನು ಶುರು ಮಾಡುವಂತಹ ಸಮಯ ನಿಮಗೆ ಗೊತ್ತೇ ಇದೆ. ಗುರುಕಿರಣ್ ಸರ್ ಇವರ ಸ್ಪೆಷಲ್ ರೌಂಡ್ ನಡೀತಾ ಇದೆ. ಅವರು ಹಾಡಿರುವಂತಹ ಅಥವಾ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳನ್ನು ಹಾಡುವಂತಹ ರೌಂಡ್. ಸೊ ಇವತ್ತಿನ ಎಪಿಸೋಡನ್ನು ಶುರು ಮಾಡೋದಕ್ಕೆ ನಮ್ಮ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡುವಂತಹ ಸಮಯ. ನಮ್ಮ ಜೊತೆ 4 ಗ್ರೇಟ್ ಜಡ್ಜಸ್ ಇದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಇರುವಂತಹ ರಾಜಗೋಪಾಲ್ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಜೊತೆ ಇರುವಂಥವರು ವಿ ಮನೋಹರ್ ಅಂದರೆ ಕೆಲವರಿಗೆಲ್ಲ ಗೊತ್ತಿಲ್ಲ. ವಿ ಮನೋಹರ್ ಅಂದರೆ ವಿ ಅಂದರೆ ವಿಕ್ಟ್ರಿ, ಎಲ್ಲ ಸಿನಿಮಾ ಹಿಟ್ ಆಗುತ್ತೆ ಹಾಗೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ವಿ ಮನೋಹರ್ ಅಂದರೆ ವಿಟ್ಲ ವಿಠಲ್ ಮನೋಹರ್ ಅಂತ ನಮ್ಮ ಒಂದು ತುಳುನಾಡಿನ ಊರಿನ ಹೆಸರದು. ಸೊ ಅದು ಇನ್ನಷ್ಟು ಖುಷಿಯ ವಿಚಾರ. ಸೊ ಅವ್ರಿಗೂ ಆತ್ಮೀಯವಾದಂತಹ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಅದೇ ರೀತಿ ನಮ್ಮ ಜೊತೆ ಕಿಂಗ್ ಆಫ್ ಮೆಲಡಿ ಅಂತ ಕರೆಯಲ್ಪಡುವಂತಹ ಕದ್ರಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು, ನಮ್ಮ ಮಣಿಕಾಂತ್ ಕದ್ರಿ ಸರ್. ಸೊ ಅವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ಈ ಒಂದು ರೌಂಡ್ ಇರೋವಂಥದ್ದೇ ನಮ್ಮ ಈ ಒಂದು ಮಹಾಗುರುವಿನ ಹೆಸರಿನಲ್ಲಿ, ಅಂದರೆ ಗುರುಕಿರಣ್ ಸ್ಪೆಷಲ್ ರೌಂಡ್ ಅಂತ. ಸೊ ಗುರುಕಿರಣ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಗುರುಕಿರಣ್ ಸರ್. ಥ್ಯಾಂಕ್ ಯು. ಓಕೆ, ಇವತ್ತಿನ ಎಪಿಸೋಡ್ ಶುರು ಮಾಡುವಂತಹ ಸಮಯ, ಹಾಡುಗಾರ್ತಿ ಬರುವಂತಹ ಸಮಯ. ಆ್ಯಂಡ್ ಇವರು ಬಂದಾಗ, ಪ್ರತಿ ಸಲ ಬಂದಾಗ ಜಡ್ಜಸ್ ಹೇಳೋವಂಥದ್ದು ಒಂದೇ, ಸೂಪರಾಗಿ ಆಡಿದಿರ್ರಿ, ಇದು ಫಸ್ಟ್ ಟೈಮ್ ನೀವು ಟ್ರೈ ಮಾಡಿದ್ದು, ಹಿಂದೆ ಆಡಿದಿರಾ ಅಂತ ಇದು ಪ್ರಶ್ನೆ ಕೇಳ್ತಾರೆ. ಆ್ಯಂಡ್ ಅದೇ ಇವತ್ತು ಕೂಡ ರಿಪೀಟ್ ಆಗಲಿ ಅನ್ನೋವಂಥದ್ದು ನನ್ನ ಒಂದು ಆಸೆ. ಸೊ ಮುಮ್ತಾಜ್ ಅವರು ಬರ್ತಾ ಇದ್ದಾರೆ. ಸೊ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಮುಮ್ತಾಜ್ ಒನ್ಸ್ ಅಗೈನ್ ಆನ್ ದಿಸ್ ಸ್ಟೇಜ್. ಇದು ಆ್ಯಕ್ಚುಲಿ ಮಲಯಾಳಂ ಒಂದು ಚಿತ್ರದ ವರ್ಷನ್ ರೀಮೇಕ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಸ್ಕ್ರೀನ್ ಪ್ಲೇ ತುಂಬ ಚೇಂಜ್ ಆಗಿದೆ. ಒರಿಜಿನಲ್ ಇದಕ್ಕೆ ತುಂಬ ಮಣಿಚಿತ್ತ ತಾಳ ಅಂತ ಚಿತ್ರ. ಸೊ ನನಗೆ ಇದು ನನಗೆ ಮಾಡಬೇಕಂದ್ರೆ ನಾನು ಆ್ಯಕ್ಚುಲಿ ತಪ್ಸಕ್ಕೆ ನೋಡಿದೆ. ನಾನು ಶತ ಪ್ರಯತ್ನ ಪಡ್ದೆ. ಎಲ್ಲ ಸೀನಿಯರ್ಸು ನಮ್ಗೆ ಸೆಟ್ ಆಗಲ್ಲ, ನಾವೆಲ್ಲ ಹುಡುಗರ ಜೊತೆ ಇದ್ದಿದ್ದು. ಆಗ ಜಾಸ್ತಿ ಅಪ್ಪು, ಶಿವಣ್ಣ ಜಾಸ್ತಿ, ಅದಕ್ಕಿಂತ ಸುದೀಪು, ಉಪಿ, ಇವ್ರದ್ದೇ ಫುಲ್ ಪಿಕ್ಚರ್ ಕಂಟೆನ್ಸ್ ಅಂದಿತ್ತು. ಸೊ ಹೆಂಗ ತಪ್ಸೋಣ ಅಂತ ಹೋಗಿ ಡೈರೆಕ್ಟರ್ ಹತ್ರ ಬೇಡ ಅಂತ ಹೇಳಕ್ಕೆ ಹೋಗಿದ್ದೆ. ಬಟ್ ಆ ಡೈರೆಕ್ಟರ್ನ ಮೀಟ್ ಮಾಡಿದ ತಕ್ಷಣ ನನಗೆ ಅವ್ರು ಹೇಳಿದ ಪ್ಯಾಷನ್ ಎಲ್ಲ ಇತ್ತಲ್ಲ, ಅಫ್ಕೋರ್ಸ್ ದೊಡ್ಡ ಡೈರೆಕ್ಟ್ರು, ಭಯ ಇತ್ತು.
ಸೊ ಅವ್ರು ನೋಡಿದ ತಕ್ಷಣ ಅವ್ರು ಯಾವುದು ಹೊಸ ಫಸ್ಟ್ ಪಿಕ್ಚರ್ ಡೈರೆಕ್ಟ್ರು ಒಂದು ಕತೆ ಹೇಳೋ ರೀತಿಯಲ್ಲಿ ಹೇಳ್ತಾ ಇತ್ತು ನನಗೆ. ಅಷ್ಟು ಪ್ಯಾಷನಲ್ಲಿ ನನಗೆ. ಆಮೇಲೆ ಒಪ್ಕೊಂಡ ನಂತರ ಒಂದು ಭಯತೆ ಅಂದರೆ ಆ ಕತೆ ಹೇಳುವಾಗ ಅವರು ಕಡಿಮೆ ಒಂದು 30-35 ಸಲ ಓರುವೆ ನೀ ನನ್ನ ಪಾತಾಡು ಏನೋ ಒಂದು ಸಾಂಗ್ ಇದೆ ಅದು ಮಲಯಾಳಂ ಪಿಕ್ಚರಲ್ಲಿ ತಮಿಳ್ ಸಾಂಗ್ ಅದು. ಅದನ್ನು ನೋಡಿ ಅದನ್ನು ಅವ್ರ ಕಣ್ಣು ಸ್ವಲ್ಪ ತೊಡೆದು ಮಾಡಿ ಹೇಳೋರು. ಇದು ನನಗೆ ಇದರಿಂದ ಹೊರಡೆ ಬರ್ತಾರೆ. ಯಾಕೆಂದರೆ ಒಬ್ಬರಿಗೆ ಒಂದು ಮೈಂಡಲ್ಲಿ ಸೆಟ್ ಆದರೆ ಅದರಿಂದ ಹೊರಡೆ ಬರೋದು ಕಷ್ಟ. ಎಲ್ಲ ಆಗಿ ಫಸ್ಟ್ ಪೂಜೆ ದಿವಸ ಹೋದರೆ ಸೌಂದರ್ಯ ಸಿಕ್ಕಿ ಗುರುವ್ರೆ ಅದು ಒಂದು ಸಾಂಗ್ ಅದನ್ನೇ ಹಾಕ್ಬಿಡೋಣ. ಯಾಕೆಂದರೆ ಅವರು ಮ್ಯಾನರಿಸಮ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಚೇಂಜ್ ಬೇಡ ಅಂದರು. ನನಗೆ ಕಾಪಿ ಮಾಡೋದು ನಾನೇನಕ್ಕೆ, ನನ್ನ ಲೈಫಲ್ಲಿ ಅದೊಂದಿದೆ. ಇನ್ನೊಂದು ಸಾಂಗನ್ನು ಅದನ್ನು ಕಾಪಿ ಮಾಡಿ ಹೇಳಿದ್ರೆ ಮಾಡೋದಿಲ್ಲ, ಆಗೋದಿಲ್ಲ ಅಂತ ಸ್ಟ್ರೈಟ್ ಆಗೋದಿಲ್ಲ ಹೇಳಿದೆ. ನೆಕ್ಸ್ಟು ಸೇಮ್ ಪೂಜೆ ದಿವಸ ನಮ್ಮ ಒಂದು ಲೈನ್ ಮಾಡಿದೆ. ಅದು ಆ್ಯಕ್ಚುಲಿ ಈ ಸಿಚುವೇಶನ್ಗೆಲ್ಲ ಮನೆ ಒಳಗೆ ಮೊದಲು ಸೌಂದರ್ಯ ಆ ಚಿಲ್ಕ ತೆಗೆದು ಬಾಗಿಲು ಓಪನ್ ಮಾಡಿ ಕಾಲಿಡ್ತಾಳೆ. ಆಗ ಒಂದು ಮ್ಯೂಸಿಕ್ ರೆಕಾರ್ಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಕತೆ ಹೇಳುವಾಗ ನಾನು ಬರೆಯೋದು ಅದು ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಒಂದು ಫ್ಲೋ ಅಲ್ಲಿ ಹಿಂಗೆ ಬರಿತಾ ಹೋಗ್ತಾ ಇದೆ ನಾನು. ಅದಕ್ಕೆ ನಾನು ಹೇಳಿದೆ ಮ್ಯೂಸಿಕ್ ಬಿಟ್ಟು ಮಾಡಿಕೊಡ್ತೀನಿ. ಅದಕ್ಕೆ ಈ ರಾರ ಅಂತ ಮಾಡಿಕೊಟ್ಟೆ. ಅಂದರೆ ಕಾಲು ಒಳಗೆ ಬಂದ ತಕ್ಷಣ ನನಗೆ ತೆಲುಗು ಬರಲ್ಲ. ಈ ಕಡೆಯಿಂದ ನನಗೆ ದ್ವಾರಕೀಶ್ ಪ್ರೊಡಕ್ಷನ್ಸ್ ಅವರು ಇಲ್ಲ ನಂಬರ್ 1 ಲಿರಿಕ್ ರೈಟರ್ ತೆಲುಗು ಲಿರಿಕ್ ತರಿಸ್ತೀವಿ ಅಂದ್ರು. ಲಿರಿಕ್ ಬಂದಿಲ್ಲ ಟೈಮಲ್ಲಿ. ನನಗೆ ಬೇರೆ ತೆಲುಗು ಬರಲ್ಲ. ರಾ ಅಂತ ಒಂದು ಚಿತ್ರ ಮಾಡಿದೆ, ಒಂದು ಮ್ಯೂಸಿಕ್ ಕೊಟ್ಟಿದೆ ಬಾಕ ತೆಲುಗು ಅಲ್ಲಿ ಉಪೇಂದ್ರ ಅವ್ರದೆ, ಉಪೇಂದ್ರ ಪ್ರಿಯಾಂಕಾ. ರಾ ಅಂತ ಒಂದು ತೆಲುಗು ಪಿಕ್ಚರ್ ಮ್ಯೂಸಿಕ್ ಮಾಡಿದೆ. ಸೊ ರಾ ಅಂದ್ರೆ ಬಾ ಅಂತ ಗೊತ್ತು, ರೂಮಿಗೆ ಕರೆದ ತಕ್ಷಣ ಆ ದೆವ್ವ ಹೇಳ್ದಂಗೆ ಬಾಬಾ ಅಂತ ಕೇಳಿಗ ಮಾಡೋಣ. ಬಟ್ ಡೈರೆಕ್ಟ್ರು ಫಸ್ಟೇ ಇದನ್ನು ಕೇಳಿ ಐ ಥಿಂಕ್ ದಿಸ್ ವಿಲ್ ಓವರ್ಟೇಕ್ ದ ಒರಿಜಿನಲ್ ಅಂದ್ರು. ಆ ಜಜ್ಮೆಂಟ್ ಇದೆಯಲ್ಲ, ಈಗ ಯಾರಾದ್ರೂ ಬೇರೆ ಡೈರೆಕ್ಟರ್ ಆದ್ರೆ ಹೌದಾ ಇನ್ನೊಂದು 3 ಮಾಡ್ಕೊಂಡು ಬಾ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತಾರೆ. ಇದು ಫಸ್ಟ್ ಹೇಳಿದ ತಕ್ಷಣ ವಾಸು ಸರ್ ಐ ಥಿಂಕ್ ಇಷ್ಟೇ ಇಷ್ಟೇ ಹೇಳಿದ್ ನಾನು, ದಿಸ್ ವಿಲ್ ಓವರ್ಟೇಕ್ ದ ಒರಿಜಿನಲ್ ಅಂದ್ರು. ಆ ಜಜ್ಮೆಂಟ್ ಅದು. ಇದು ಏನಾಯ್ತು, ಇಲ್ಲಿ ಹಿಟ್ ಆಯ್ತಾ, ನೆಕ್ಸ್ಟ್ ಚಂದ್ರಮುಖಿಗೆ ನಮ್ಮ ರಜನಿಕಾಂತ್ ಅದಕ್ಕೆ ಮತ್ತೆ ಕರೆದ್ರು. ನನಗೆ ತಮಿಳ್ ನಂದೇ ಪಿಕ್ಚರ್ ಏನಕ್ಕೆ ರೀಮೇಕ್ ಅಂತ ನನಗೆ ಅಷ್ಟರ ರಜನಿಕಾಂತ್ ಅಂತಲೂ ಗೊತ್ತಿಲ್ಲ. ಮತ್ತೆ ತಮಿಳ್ ಯಾಕೆ ಇದರಲ್ಲೇ ಬಿಸಿ ಇದ್ದೆ ಕನ್ನಡದಲ್ಲಿ ಅಂತ ಹೋಗಿಲ್ಲ. ಬಟ್ ಅವರು ಅದೇ ಸಾಂಗ್ ನ ಮತ್ತೆ ಹಾಕಿದ್ರು. ಪಿಕ್ಚರ್ ಅಲ್ಲಿ ಹೀರೋ ಎಂಟ್ರಿಗೆ ನಾನು ಕನ್ನಡದಲ್ಲಿ ಏನು ಮ್ಯೂಸಿಕ್ ಕೊಟ್ನ ವಿಷ್ಣು ಸರ್ಗೆ ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿದ್ರು. ತಮಿಳ್ ಪಿಕ್ಚರ್ ರಜನಿಕಾಂತ್ ಅವ್ರ ಎಂಟ್ರಿ ನಾನು ಕೊಟ್ಟ ಮ್ಯೂಸಿಕ್ ಆಪ್ತ ಮಿತ್ರದಲ್ಲಿ ನಾನು ಕೊಟ್ಟ. ಫ್ಯಾಂಟಾಸ್ಟಿಕ್ ಸರ್, ಸೂಪರ್. ಸೊ ದಟ್ ವಾಸ್ ದ ಹಿಸ್ಟರಿ ಆಫ್ ದಿಸ್ ಸಾಂಗ್. ಆಸೆಯ ರಾಶಿ ವಯಸ್ಸಲಿ ಸುಳಿದಾಡಿ ಸೇರಿತೀಗ ನಿನ್ನ ಕೋರಿಕೆ 100 ಮನದಲ್ಲಿ ನಲಿದಾಡಿ ತೇಲಿತೀಗ ನಿನ್ನ ಸೇರಿ ಪ್ರಿಯತಮ. ಪ್ರೀತಿಗೆ ಸ್ವಾಗತ, ನಮ್ಮ ಪ್ರೀತಿ ಶಾಶ್ವತ ಪ್ರಿಯತಮ. ಪ್ರೀತಿಯೇ ಜೀವನ, ಅದು ಸೌಖ್ಯಕ್ಕೆ ಕಾರಣ. ನನ್ನ ಕಣ್ಣೀರ
ರಾರಾ ಏನ್ ಸಾಂಗ್ ಹಾಡಿದ್ರಿ ಮೇಡಮ್ ನೀವು ಮುಮ್ತಾಜ್ ಅವರೇ, ತುಂಬಾ ಖುಷಿ ಆಯ್ತು. ಆ್ಯಂಡ್ ಈ ಹಾಡು, ಇಂಥ ಹಾಡುಗಳು ಬಂದಾಗ ನಿಜವಾಗ್ಲೂ ನಮಗೂ ಖುಷಿ ಆಗುತ್ತೆ. ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ನ ಸಿಲೆಕ್ಟ್ ಮಾಡಿದ್ದಕ್ಕೆ. ಸೊ ಗುರು ಸರ್ ಮುಂದೆ ಅವರ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಈ ಒಂದು ಹಾಡು. ಅವ್ರ ಮುಂದೆ ಅವ್ರ ಹಾಡನ್ನು ಹಾಡೋದಕ್ಕೆ ಎಷ್ಟು ಖುಷಿ ಆಯಿತು ನಿಮಗೆ? ತುಂಬ ಖುಷಿ ಸರ್. ಖುಷಿಗಿನ್ನ ಭಯ ಜಾಸ್ತಿ ಆಯಿತು ಅವ್ರ ಮುಂದೆ ಹಾಡೋಕ್ಕೆ. ಭಕ್ತಿಯ ಭಯ ಅಲ್ವಾ? ಎಸ್ ಸರ್. ಅವಾಗ ಅವ್ರು ಏನು ಹೇಳ್ತಾರೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅದು ಇದು ಅಂತ. ಸೊ ಡೈರೆಕ್ಟಾಗಿ ಕೇಳೋಣ, ಆಮೇಲೆ ಮಾತಾಡೋಣ. ಸೊ ಈ ಹಾಡು ಅಂತಂದರೆ ಡೆಫಿನೆಟ್ಲಿ ಆಪ್ತ ಮಿತ್ರ ಅನ್ನುವಂಥ ಒಂದು ಸಿನಿಮಾ, ಅದು ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಅದರ ಒಂದು ಬೆನ್ನೆಲುಬು ಅಂತಂದರೆ ಅದರ ಮ್ಯೂಸಿಕ್. ಆ್ಯಂಡ್ ಈ ಒಂದು ಹಾಡು, ಆ ಒಂದು ಸಿಚುವೇಶನ್ ಏನಿತ್ತು ನೋಡಿ, ಆ ಒಂದು ಸಿಚುವೇಶನ್ ಸೂಪರ್ ಹಿಟ್ ಆಯಿತು ಬಿಕಾಸ್ ಆಫ್ ದಿಸ್ ಸಾಂಗ್. ಸೊ ಆ ಎಲ್ಲ ಕ್ರೆಡಿಟ್ ನಮ್ಮ ಗುರು ಸರ್ಗೆ ಹೋಗಬೇಕು. ಸರ್ ನೀವು ಹೇಳಿ, ಈ ಹಾಡಿನ ಬಗ್ಗೆ ಹೇಳಿ, ಆ್ಯಂಡ್ ಇವ್ರ ಬಗ್ಗೆ ಹೇಳಿ, ಇವರ ಹಾಡಿನ ಬಗ್ಗೆ ಹೇಳಿ. ಇದನ್ನು ಗೋಟೂರಿ ಸರ್ ಅವರು ಬರೆದಿರೋದು. ಓಕೆ. ನಮಗೆ ಆಗ ಪ್ರೊಡ್ಯೂಸರ್ ಸ್ವಲ್ಪ ಟೈಟ್ ಆಗಿದ್ರು, ಅಂದರೆ ತುಂಬ ಕಷ್ಟಪಟ್ಟು ಪಿಕ್ಚರ್ ಮಾಡಿದಾಗ ಸಾಲದಲ್ಲಿದ್ರು. ಓಕೆ. ಲಿರಿಕ್ ರೈಟರ್ ಬಂದಿಲ್ಲ. ಓಕೆ. ಏನು ಮಾಡೋದಂತ ಹೇಳಿ ನನಗೆ ತೆಲುಗು ರೈಟರ್ಸ್ ಗೊತ್ತಿಲ್ಲ. ಗೋಟೂರಿ ಅಂತ ಅವರು ತೆಲುಗುನವರು, ಓಕೆ, ಒಳ್ಳೆ ಲಿರಿಕ್ ರೈಟರ್ ಕನ್ನಡದಲ್ಲಿ. ಅವ್ರ ಹತ್ರ ಕೇಳಿದೆ ತೆಲುಗುಲ್ಲಿ ಬರಿಬೋದಾ ಅಂತ. ಮಾಡ್ಕೊಡ್ತೀನಿ, ಅಟ್ಲೀಸ್ಟ್ ಡಮ್ಮಿ ಆದರೆ ಸಾಕು, ನಾವು ಬರೆದು ರೆಕಾರ್ಡ್ ಮಾಡೋಣ ಅಂತ ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಓಕೆ. ಅದು ಒಂದು ದಾಖಲೆ ಸೃಷ್ಟಿ ಮಾಡ್ದೆ ಆ್ಯಕ್ಚುಲಿ ಆ ಹಾಡು. ಫ್ಯಾಂಟಾಸ್ಟಿಕ್. ಆ್ಯಂಡ್ ಇವರ ಹಾಡು ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಚೆನ್ನಾಗಿ ಹಾಡಿದ್ರು. ಇದು ಅವ್ರ ಜಾನರ್ ಅಲ್ಲ ಅಂತ ಅನಿಸ್ತು ನನಗೆ. ಇದನ್ನ ಅವರು ಇದು ಫಸ್ಟ್ ಟೈಮ್ ಹಾಡಿದಲ್ಲ ಇದನ್ನ? ಎಸ್ ಸರ್. ಗೊತ್ತಾಗತ್ತೆ. ನೀವು ಬೇರೆ ಲತಾ ಹಾಡುವಾಗ ಈ ಹಾಡಿಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಕಂಟ್ರೋಲ್ ಇದೆ ಅದರಲ್ಲಿ. ಇದು ಸ್ವಲ್ಪ ಅಂದರೆ ಎಕ್ಸ್ಪ್ರೆಷನ್ ವೈಸ್ ಕುಡ್ ಹ್ಯಾವ್ ಬಿನ್ ಬೆಟರ್. ಒಂದು ಓಪನ್ ಥ್ರೋ ಮತ್ತು ಎಕ್ಸ್ಪ್ರೆಷನ್ ಸ್ವಲ್ಪ ಬೆಟ್ರ್ ಇನ್ನೂ ಬಂದಿರ್ಬೋದು ಅಂತ ಅನಿಸುತ್ತೆ. ಈಗ ನಿಮ್ಮ ಹಳೆ ರೌಂಡಿಗೆ ಕಂಪೇರ್ ಮಾಡಿದರೆ ಈ ರೌಂಡ್ ಓಕೆ ನಿಮ್ಮದು ಪರ್ಫಾರ್ಮೆನ್ಸು. ಬಟ್ ಹಳೆ ರೌಂಡ್ ದ್ಯಾಟ್ ಎರಡು ಯಾವುದು ಎಕ್ರಾದ ವಾಸ್ ಸೂಪರ್. ಅದಕ್ಕೆ ಕಂಪೇರ್ ಮಾಡೋಂಗಿಲ್ಲ, ಬಟ್ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮ್ಮನ್ನೇ ಕಂಪೇರ್ ಮಾಡಿದ್ದು, ಬೇಜಾರಾಗಬೇಕಾಗೇ ಇಲ್ಲ. ಸೊ ಇನ್ನೊಬ್ಬರಿಗೆಲ್ಲ ನಿಮಗೇನೆ. ಎನಿವೇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ಬ್ಯಾಕ್ ಸ್ಟೋರಿ ಹೇಳಿದ್ರಲ್ವ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಬುಕ್ ಇದ್ದಂಗೆ ಅನ್ನಿಸ್ತಾ ಇದೆ. ಒಂದು ಸಾಂಗ್ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಎಲ್ಲ ಅದಕ್ಕೆ. ಮನೋಹರ್ ಸರ್ ಹೇಳಿ, ಹೇಗಾಯಿತು ಈ ಸಿನಿಮಾ ಆಪ್ತ ಮಿತ್ರ? ಇದನ್ನು ಗುರು ಯಾವ ಥರ ಕೊಟ್ಟರು ಅಂದರೆ, ನೋಡಿ ನಾನು ಕೊಡ್ತೀನಿ ಹೇಗೆ ಅಂತ ಆ ಥರ ಒಂದು ಚಾಲೆಂಜ್ ಮೇಲೆ ಕೊಟ್ಟರು. ಸೂಪರ್, ಎಲ್ಲ ಸಾಂಗ್ ಸೂಪರ್. ಅದರಲ್ಲಿ ಈ ಹಾಡಂತೂ ಇಡೀ ಜಯಬೇರಿ ಬಾರಿಸ್ ಅಂಕುಡೊಂಕು ದಾರಿ ಅಣ್ಣ ಬರೆದಿರೋದು ಸಾಂಗ್. ಓ ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಸರ್. 12 ಗಂಟೆ ರಾತ್ರಿ ಏನಾದ್ರು ಬರೆದಾಗ ಅಂದರೆ ಶೂಟಿಂಗ್ ಹೋಗಿದ್ದಾರೆ. ನಮ್ದು ಒಂದೊಂದು ಸಾಂಗ್ ಒಂದು ಕತೆ. ಅದು ಕೆಲಸ ಮಾಡುವಾಗ ಆ ಟೆನ್ಷನು ಬೆಂಕಿ ಥರ ಇರುತ್ತೆ. ಏನಾಗಿದೆ ಅಂದರೆ, ಒಂದು ಸಾಂಗ್ ಸಿಚುವೇಶನ್ ಹೇಳಿದ್ರು ಡೈರೆಕ್ಟ್ರು. ನಾನು ಸಾಂಗ್ ರೆಡಿ ಮಾಡಿ ಕಳಿಸಿದ ನಂತರ ಹೇಳಿದರು, ನನ್ನ ಡೈರೆಕ್ಟ್ರ್ ಹೇಳಿದ್ದು ಕರೆಕ್ಟು. ಪ್ರೊಡ್ಯೂಸರ್ಸ್ ಎಲ್ಲ ಅವ್ರದ್ದು ಲೆಕ್ಕಾಚಾರದಲ್ಲಿ ಯಾವುದೋ ಡ್ಯಾನ್ಸ್ ಸಾಂಗ್ ಬೇಕು ಅಂತ, ನನಗೆ ಫೋಕ್ ಸಾಂಗ್ ಅಂತ ಹೇಳಿದ್ರು. ಅಲ್ಲಿ ಹೋದ ನಂತರ ಹೇಳಿದ್ರು, ಇಲ್ಲ ಇದು ವರ್ಕೌಟ್ ಆಗಲ್ಲ, ನಮಗೆ ಶೋಭಾ ಥರ ಏನೋ ಬೇಕು ಅಂತ, ಅಂದರೆ ಪಂಜಾಬಿ ಪ್ಯಾಟರ್ನ್ ಬೇಕು ಅಂತ. ಮಾಡಬೇಕಾದ್ರೆ ಯೂನಿಟ್ ಹೋಗಿದೆ ಶೂಟಿಂಗ್ಗೆ. ಎಲ್ಲ ತಗೊಂಡು ಹೋಗಿದ್ದಾರೆ. ಸಾಂಗ್ ಎಲ್ಲಿಂದ ಕೊಡೋದು? ನಾನು ಎಲ್ಲ ಹುಡುಕ್ತಾ ಇದ್ದೀನಿ. ನನಗೆ ಪ್ಲೇಯರ್ಸ್ ನಮ್ಮ ಪ್ಲೇಯರ್ಸ್ ಯಾರು ಎಲ್ಲ ಬಿಸಿ. ಪ್ಲೇ ಮಾಡೋಕೆ ಯಾರು ಬೇಕಲ್ವಾ? ಪ್ಲೇಯರ್ಸ್ ಬಿಸಿ. ಆಮೇಲೆ ನಾನೇ ಕೀಬೋರ್ಡ್ ತಗೊಂಡು ಒಬ್ಬನೇ ಒಂದು ರಫ್ ಆಗಿ ರೆಕಾರ್ಡ್ ಮಾಡಿ ಇವ್ರನ್ನ ಕರೆಸಿ ಲಿರಿಕ್ ಅಲ್ಲೇ ಬರೆದು ರಾತ್ರಿ 12 ಗಂಟೆಗೆ ಅರ್ಧ ಸಾಂಗ್ ರೆಕಾರ್ಡ್ ಮಾಡಿ, ನಮ್ಮ ಬದ್ರಿ ಮತ್ತೆ ಶಮಿತಾ ಹಾಡಿರೋದು, ಅರ್ಧ ಸಾಂಗ್ ರೆಕಾರ್ಡ್ ಮಾಡಿ ಕಳಿಸ್ದೆ. ಅಲ್ಲಿ ಅವರು ಬ್ಯಾಲೆನ್ಸ್ ಮಾಡಬೇಕು. ಏನಾದರೂ ವಿಷ್ಣುವರ್ಧನ್ ಸರಿಗೆ ಗೊತ್ತಾದ ಬೈತಾರೆ. ಸಾಂಗ್ ಫುಲ್ ಬಂದಿಲ್ಲ ಅಂತ ಗೊತ್ತಿಲ್ಲ. ಅರ್ಧ ಸಾಂಗ್ ಮಾಡಿದ್ದು ಪ್ಲೇ ಮಾಡೋದಂತೆ, ಸಾಂಗ್ ಹಾಕಿ ಅಂತ ವಿಷ್ಣು ಸರ್ ಹೇಳಿದಂತೆ. ಅರ್ಧ ಸಾಂಗ್ ಹಾಕಿದ ತಕ್ಷಣ ನಾಗರ ಸ್ಟಕ್ ಆಗತ್ತೆ ಅಂತೆ. ಆಮೇಲೆ ಮತ್ತೆ ಅರ್ಧ ಸಾಂಗ್ ಹಾಕಿ ಅವ್ರಿಗೆ ಗೊತ್ತಾಗದಂಗೆ ಮಾಡಿ ನೆಕ್ಸ್ಟ್ ಡೇ ಇನ್ನೊಂದು ಅರ್ಧ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಅದು ನೆಕ್ಸ್ಟ್ ಡೇ ಮತ್ತೆ ಒಂದು ಅರ್ಧ ಸಾಂಗು ನಮ್ಮ ಲಿರಿಕ್ ಆಗಿಲ್ಲಾಗ. ಇನ್ನೊಂದು ಚರಣ ಮಾಡೋದು ತುಂಬಾ ಈಸಿ. ಒಂದು BGM ಆದ್ರೆ ಇನ್ನೊಂದು ಚರಣ ಕಟ್ ಅಂಡ್ ಪೇಸ್ಟ್. ನಮ್ ಲಿರಿಕ್ ಆಗಿಲ್ಲ, ಫ್ಲೋ ಆಗಿಲ್ಲ. ರಾತ್ರಿ 2 ಗಂಟೆ ಆಗಿತ್ತು. 2 ಗಂಟೆ ರಾತ್ರಿ ಕಾಯ್ತಾ ಇದ್ರು. ನಾಗರದವರು ಕಾಯ್ತಾ ಇದ್ರು. ಅವರು ಅಲ್ಲಿಂದ ಗಾಡಿ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಸ್ಟ್ರೈಟು. ಗಾಡಿ ಎಲ್ಲ ಕಾಯ್ತಾ ಇದೆ. ನಾವು ಸಾಂಗ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಇಟ್ಸ್ ಲೈಕ್ ಪ್ರತಿಯೊಂದು ಇದಿದೆಯಲ್ಲ ನಮ್ಮದು, ಒಂದಷ್ಟು ಕಥೆಗಳಿರ್ತವೆ ರೋಚಕ. ಅಂದರೆ ನಮ್ಮ ಹಿಂದ್ಗಡೆ ಬೇರೆನೇ ಇರುತ್ತೆ. ಮುಂದ್ಗಡೆ ಬಂದಾಗ ಫುಲ್ ಗ್ಲಾಮರ್ ಎಲ್ಲ ಏನೆಲ್ಲ ಇರುತ್ತೆ, ಹಿಂದ್ಗಡೆ ಟೆನ್ಷನ್ಸ್ ಬೇರೆ. ಅಲ್ಲಿ ಅಂದರೆ ವಿಷ್ಣು ಸರ್ಗೂ ದ್ವಾರಕೇಶ್ಗೆ ಅಲ್ಲಿಗೆ ಅದು ರಿಲೇಷನ್ ಆ ಟೈಮಲ್ಲಿ ಹೆಂಗಿತ್ತಂದ್ರೆ ತುಂಬ ಕ್ಲೋಸ್ ಇರಲಿಲ್ಲ. ಒಂಥರ ಫಿಲ್ಮ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಮೂಡ್ ಅಪ್ಸೆಟ್ ಆಗ್ತಾ ಇದೆ. ಸೊ
ಕೆಲಸ ನಡೀಬೇಕು, ಗೊತ್ತಾಗ್ದಂಗೆ ಮಾಡಬೇಕು. ಇದು ಸಿಕ್ಕಾಪಟ್ಟೆ. ನಾವು ಈ ಕಡೆ ನನಗೆ ಒಂದು ದೊಡ್ಡ ಸಪೋರ್ಟ್ ಇವರು, ರಾತ್ರಿ ಅದು ಇರ್ತಾರೆ ಅನ್ನೋ ಗ್ಯಾರಂಟಿ ಇದೆ, ಬಿಟ್ಟು ಹೋಗಲ್ಲ ಅಂತ. ಸೊ 2 days ಆ ಟೈಮಲ್ಲಿ ನನ್ನ ಜೊತೆ ಇದ್ರು. ಬೇರೆ ಯಾರಿಲ್ಲ, ಇನ್ಸ್ಟ್ರೂಮೆಂಟ್ ಯಾರಿಲ್ಲ. ನಾನು ಮತ್ತೆ ಇವರು ಬರೆಯೋದು, ನಾನು ಪ್ರೋಗ್ರಾಮ್ ಮಾಡೋದು. ರಾತ್ರಿ ಮಾಡಿ ಹಂಗೆ ಕೊಟ್ಟು ಇದನ್ನು ಸಾಂಗ್ ರೆಕಾರ್ಡ್ ಏನು ಮಾಡಿದ್ದು ಯಾವಾಗ ಅಂದರೆ ಸೌಂದರ್ಯ ಅವ್ರು ತೀರ್ಕೊಂಡ ಮೇಲೆ ರೆಕಾರ್ಡ್ ಸಾಂಗಿಗೆ ಶೂಟ್ ಆಗಿದೆ. ಇದೆಲ್ಲ ಆದಮೇಲೆ ಮತ್ತೆ ಇಡೀ ಸಾಂಗನ್ನು ಮತ್ತೆ ರೆಕಾರ್ಡ್ ಮಾಡಿದ್ದು. ಫಸ್ಟ್ ಇದು ಟೋಟಲ್ ಡಮ್ಮಿಗೆ ಟೆಂಪೋ ಎಲ್ಲ ಇದೆ ಫಸ್ಟ್, ಆಮೇಲೆ ಹೋಲ್ ರೆಕಾರ್ಡಿಂಗ್ ಆಗಿದ್ದು. ಮತ್ತೆ ಸಾಂಗ್ ಶೂಟ್ ಆದಮೇಲೆ ಸೌಂದರ್ಯ ಹೋದ ನಂತರ ನಿಂಗೆ ಆ ಸಾಂಗ್ನ ಹರಿ ಕೃಷ್ಣ ಒಂದು ಪ್ರೋಗ್ರಾಮ್ ಮಾಡಿದ. ಆ ಟೈಮಲ್ಲಿ ಅವನ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ. ಸೊ ಆ ಟೈಮಲ್ಲಿ he was there. ಐ ರಿಮೆಂಬರ್ ದಟ್ ಅಂಕುಡಂಕು ಸ್ಟೋರಿ. ಅಲ್ಲ, ನೋಡೋರು ಅನ್ಕೋತಾರೆ ಹಿಂಗೆಲ್ಲ ಆಗಿತ್ತ, ಹಿಂಗೆಲ್ಲ ಒಂದು ಸಾಂಗ್ ಮಾಡ್ತಾರ ಅಂತ. ಥ್ಯಾಂಕ್ ಯು ಸೋ ಮಚ್. ಇಂತಹ ನೆನಪುಗಳೇ ಆ್ಯಕ್ಚುಲಿ ಮತ್ತೆ ಮತ್ತೆ ನಮ್ಮನ್ನು ಕಾಡೋ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮನೋಹರ್ ಸರ್ ಹೇಳಿ ಹಾಡು ಬಗ್ಗೆ. ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್ ನೀವು. ಥ್ಯಾಂಕ್ ಯು ಸರ್. ಒಳ್ಳೆ ಮೆಲೋಡಿಯಾಗಿ ಹಾಡಿದ್ರಿ ಹಾಡನ್ನು, ತುಂಬ ಚೆನ್ನಾಗಿತ್ತು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜಗೋಪಾಲ್ ಸರ್ ಹೇಗಿತ್ತು? ಮುಮ್ತಾಜ್, ಒನ್ಸ್ ಅಗೇನ್ ಗುರುಕಿರಣ್ ಸರ್, ಒನ್ ಆಫ್ ದಟ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಇದು. ಯಾಕಂದರೆ ವಿ ಕ್ಯಾನ್ ಸೇ ಇದು ರಾಗ ಬೇಸ್ಡ್ ಮಾಲ್ಕೌನ್ಸ್ ಅಲ್ಲ ಸರ್, ಇದು ಬೇಸ್ಡ್ ಅದಿದೆ. ಬಟ್ ಬ್ಯಾಕ್ಗ್ರೌಂಡೆಲ್ಲ ಒಂಥರ ನಾನಿ ಅಲ್ಲಿ ಬರ್ಬೇಕಾದ್ರೆ ಒಂಥರ ಕ್ರೊಮ್ಯಾಟಿಕ್ ಎಲ್ಲ ಯೂಸ್ ಮಾಡಿ, ಪುನಃ ಜತಿಗಳನ್ನ ಯೂಸ್ ಮಾಡಿ, ವಿ ಕ್ಯಾನ್ ಸೇ ಕೈಂಡ್ ಆಫ್ ಫ್ಯೂಷನ್ ಸಾಂಗ್ ಅಂತ ಹೇಳ್ಬೋದು. ತುಂಬ ಸೂಪರ್ ಸಾಂಗ್ ಇದು. ಬಟ್ ನೀವು ಕನ್ನಡ ಸಾಂಗಿಂದ ಹಿಂದಿ ಸಾಂಗ್ ಮೋರ್ ಕಂಫರ್ಟೇಬಲ್ ಹೇಗೆ? ಹಿಂದಿ ಜಾಸ್ತಿ ಅದೇ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಹಾಡಿದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಮಣಿಕಾಂತ್ ಕದ್ರಿ ಅವರು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಟಕ್ ಅಂತ ಸ್ಮೈಲ್ ಬರುತ್ತೆ. ದಟ್ ಇಸ್ ರಿಯಲಿ ವಂಡರ್ಫುಲ್. ಸರ್ ಹೇಗಾಯ್ತು? ಇಲ್ಲ ಹಾಗೆಲ್ಲ ಹಿರಿಯರು ಹೇಳಿದಾಗ ಆ ಕಥೆಗಳನ್ನು ನಾನು ಕೇಳಿಕೊಂಡು ಆ ಸಿಚುವೇಶನ್ಗೆ ಹೋಗ್ಬಿಡ್ತೀನಿ, ಆಗಿರುತ್ತೆ ಅಂತ ಹೇಳಿ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಸೊ ವಿ ಆಲ್ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್. ಇಬ್ಬರು ನೀವು ಹಿರಿಯರು. ಆ್ಯಂಡ್ ಮುಮ್ತಾಜ್ ಅವರೇ, ಕಂಪೇರ್ ಟು ಯುವರ್ ಪ್ರೀವಿಯಸ್ ರೌಂಡ್ಸ್, ಇದು ನನಗೆ ಅದೇ ಈ ಜಾನರಲ್ಲಿ ನೀವು ಹಾಡಿದ್ದು ಸ್ವಲ್ಪ ಮನೋಹರ್ ಸರ್ ಹೇಳ್ದಂಗೆ ಇಟ್ ವಾಸ್ ಮೋರ್ ಮೆಲೋಡಿಯಸ್ ದ್ಯಾನ್ ಬೀಯಿಂಗ್ ಒಂದು ಹೋಲ್ಡ್ ಇದ್ದು ಹಾಡಬೇಕಾಗಿತ್ತು. ಬಟ್ ಓವರಾಲ್ ಚೆನ್ನಾಗಿ ಹಾಡಿದ್ರಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಕಮೆಂಟ್ ಸಿಕ್ತು. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಟರ್ ಅಂತ ಅದರ ಅರ್ಥ ಆಯ್ತಾ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಖಂಡಿತ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಗುರು ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳು ಆ್ಯಂಡ್ ಅವರೇ ಮುಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಬರುವಂತಹ ಟೈಮ್. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star boiled rice. ಆಪ್ತಮಿತ್ರ ಸಿನಿಮಾದ ಒಂದು ಹಾಡನ್ನು ಕೇಳ್ಕೊಂಬಂದಾಯಿತು, ಅದ್ರ ಬಗ್ಗೆ ಚರ್ಚೆ ಆಯಿತು, ಅದರ ಹಿಂದಿನ ಘಟನೆಗಳೇನಾಯಿತು ಅದನ್ನೆಲ್ಲ ಮಾತಾಡಿ ಆಯಿತು. ಆ್ಯಂಡ್ ಇವಾಗ ಮತ್ತೆ ಅದೇ ಸಿನಿಮಾದ ಇನ್ನೊಂದು ಸೂಪರ್ ಡೂಪರ್ ಹಿಟ್ ಹಾಡನ್ನು ಹಾಡೋದಕ್ಕೆ ಭಾರ್ಗವ್ ಅವರು ಬರ್ತಾ ಇದ್ದಾರೆ. ಕಣ ಕಣದೆ ಶಾರದೇನೋ ಅಂತ ಒಂದು, ಅಯ್ಯೋ ಆ ಹಾಡು ಬಗ್ಗೆ ಹೇಳೋದಕ್ಕಿಂತ ಅದನ್ನು ಕೇಳೋವಂಥದ್ದೇ ಒಂದು ಕಿವಿಗೆ ಮನಸ್ಸಿಗೆ ಇಂಪು. ಸೊ ಭಾರ್ಗವ್ ಅವರನ್ನು ಚಪ್ಪಾಳೆಯೊಂದಿಗೆ ಬರಮಾಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಭಾರ್ಗವ್ ಆನ್ ದ ಸ್ಟೇಜ್. ಶಾರದೆ ಕಲೆತಿಹಳು ಕಾಣದೆ ವನವನದಲ್ಲೂ ಕುಹು ಕುಹುಗಾನ ಝರಿ ಝರಿಯಲ್ಲೂ ಝುಳು ಝುಳು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು
ಶಾರದೆ ಕಲೆತಿಹಳು ಕಾಣದೆ. ಈ ಚಿತ್ರಡು ಫಸ್ಟ್ ಹಾಫ್ ವಿಷ್ಣುವರ್ಧನ್ ಪದ್ಯ ಬಂದ್ಪುಜಿ. ಓಕೆ ಓಕೆ. ಆದರೆ ಮ್ಯೂಸಿಕ್ ಗಂಧಗಾಳಿಗೆ ವಿಜ್ಜಿಂದು ಪ್ರೇಮ ಮಸ್ತ್ ಇನ್ಸಲ್ಟ್ ಮಂತೊಂದು ಸಡನ್ ಹೊರ ತಿರುಗದು ಓಕೆ ಇತ್ತ ಪದ್ಯ ಬಂದ್ಪೆ ಅಂದ್ರೆ ಬಂದ್ಪೇರು. ಓಕೆ ಕ್ಲಾಸಿಕಲ್ ಅವು ಇಂಚ ಬಣ್ಣಂಗ ಚಪ್ಪಲ್ ಎತ್ತೊಂದು ಮುಸುಂಟು ಹಾಕಿಲ್ಲಕ ಅವಳು ಇರೆಗೆ ಪ್ರೇಮಾಗ ಪಿಕ್ಚರ್ ಅವು ಪನ್ನೆಂಡ ಅಂಚಪ್ಪ ನೋಡು ಓ ಇಂಚಲ ಪಂಡ್ರೆ ಆಪುಣ್ಣ ಅಂದು ಅಲೆಗ್ ಶಾಕ್ ಅವಳು. ದಟ್ ಈಸ್ ದ ಸಿಚುವೇಶನ್ ಆಫ್ ದ ಫಿಲ್ಮ್. ಫಿಲ್ಮ್ಗೆ ಎಂಚ ಪಂಡಾಗ ಆ ಸಾಂಗ್ ಎಂಚಪ್ಪ ನೋಡು ಪಂಡ ಅಕ್ಲೆ ಮಂಡೆ ತಿರುಗೋಡು ಆ ಲೆವೆಲ್ ಪನ್ನೋಡು. ಸೊ ಎಂಕ್ಲ ಬೇಲೆ ಆ ಪದ್ಯ ನಡೆ ಪಾಡೋಣ. ಓಕೆ. ಸೊ ಈ ಸಾಂಗ್ಲ ಅದೇ ಆ್ಯಕ್ಚುಲಿ ಮಧು ಬಾಲಕೃಷ್ಣನ್ ಬಂದಿದ್ದು ಕಂಪೋಸ್ ಮಲ್ತಿ ಬೊಕ್ಕ ಎಸ್ ಪಿ ಪನ್ನೋಡು ಒಂದು ಇರ್ತದೆ. ರೇಂಜ್ ಹೈ ಅಂಡ ಲಾಸ್ಟ್ ಮಸ್ತ್ ಹೈ ಆಯ್ತು. ಮಧು ಫ್ರೆಂಡ್ ಓಕೆ ಮಧುಟ ಪನ್ಪಾದ ಕಡಪಡಿಯ. ಸೊ ಆ ಟೈಮ್ ವಿಷ್ಣು ಸರ್ಗೆ ಒಂದೇ ಇರ್ತದೆ ಬೋಡ ಮಕ್ಕಳು ಪಣ ಅರೆಗೆ ಎಸ್ ಪಿಡ ಒಂಜಿ ಒಂದುಂಡು ಕುಡೊಂಜಿ ಅನ್ಪಂಡ ಟ್ರ್ಯಾಕ್ ಅಂದ ಬಂದ ಕಡಪಡಿಯ. ಓಕೆ. ಸೊ ಇನಿಷಿಯಲಿ ಒಂಜಿ ಇತ್ತನೆ ಒಂಜಿ ಯಾನ್ ಪೊಸಬೆ ಟೋಟಲ್. ಓಕೆ. ಸೊ ಅದೇ ಕ್ಲಾಸಿಕಲ್ ಆಪುಣ್ಣ ಹಿಂಭಾಗದ ವೆಸ್ಟರ್ನ್ ಉಪೇಂದ್ರ ಮ್ಯೂಸಿಕ್ ಡೈರೆಕ್ಟರ್ ಇರ್ತೀನಿ. ಸೊ ಒಂಜಿ ಎಲ್ಲಿಯ ವಾಲ್ ಒಂಜಿ ಎಲ್ಲಿಯ ಬ್ರಿಡ್ಜ್ ಇತ್ತು. ಓಕೆ. ಹಿಡಿದು ಬೊಕ್ಕಾರ್ ಈ ಸಾಂಗ್ ಅನ್ನು ಬಂದು ಚೆನ್ನೈಡ್ ಗಾಡಿಡ್ ಪಾಡ್ದು ಪದ್ಯ ಕಲ್ಪರೆ ಶೂಟಿಂಗ್ ಉಂಡದು. ಓಕೆ. ಶೂಟಿಂಗ್ ಪದ್ಯ ಕಲ್ಪರೆ ಅಂದ್ರೆ ಅವೇನು ಸಾಂಗ್ ರಿಪೀಟೆಡ್ ಪಾಡು ಅಂತೇರಿಗೆ. ಓಕೆ. ಬದಿಟೇರ ಕಾರ್ದಾಯ ಉಂತದು ಕೇಂಡೆ ಹೂ ಸಾಂಗ್ ಓಡ್ ಹಿ ವಾಸ್ ಸಮ್ ಮೇಜರ್ ಕಮಿಷನರ್ ಆಫ್ ಪೊಲೀಸ್ ಅದಾನ ಇಂಚ ಇಸ್ ಎ ಮಲ್ಲ ಆಫೀಸರ್ಗೆ. ಓಕೆ. ಪಂಡದ ಹಿ ಸ್ಟಾಪ್ ದ ವೆಹಿಕಲ್ ಇಂಕ ಸಾಂಗ್ ದ ಒಂಜಿ ಕೊರ್ಲೆ ಇಂಕ ಅವರ ಕೇನೋಡು ಸಾಂಗ್ ಉಂಡ ಅಂದ್ ಕಾರ್ದ ಬದಿಟ್ ಕುಂತಿನ. ಸೊ ಅಪಗ ಮೇರೆಗೆ ಲೈಕ್ ಒಂದು ಈತ್ ಇಂಪ್ರೆಸ್ ಆಂಡ ದೆನ್ ಕೇಂಡರ್ ನೋ ಹಿ ಈಸ್ ಎ ಸಿಂಗರ್ಗೆ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಇಂಚ ಏರ್ ಮಲ್ತಿನ ಡಿಟೇಲ್ ಕೇಂಡರ್. ಸೊ ಆ ಟೈಮ್ ಬಿಡ ಅರೆಗೆ ಪಣ್ಣ ಒಂದು ಏರ್ ಇಮ್ಮೇನೆ ಮಲ್ಪುನ ಬೇತಕಲ್ ಮಲ್ತು ಕೊರ್ಪಿನ ಸೊ ಅದೇ ಮಸ್ತ್ ಇಂಪ್ರೆಸ್ ಆಗ್ತದೆ. ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಯಾರೇ ಚಲಮಗಳು ಪ್ರತಿ ಎದೆಯಾಳ ದುಲುಲಯ ತಾಳ ಗೀತೆ ಬದುಕಿನಲು ಕೊರಳಿನಲಿ ಕೊಳಲಿನಲಿ ಚೆಲುವಿನಲಿ ಒಲವಿನಲಿ ಒಲಿದು ನುಲಿದು ನಲಿದು ಹರಿದು ತರುವುದು ಶ್ರುತಿಲಯವು ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ. ಅರಿಯುವ ಭಾಷೆ ಒಂದೇ ಜಗದೊಳಗೆ ಅವರಿವರಿಲ್ಲ ಸರಿಸಮರಿಲ್ಲ ಸಪ್ತ ಸ್ವರಗಳಿಗೆ ನಿಪಮ ಪನಿ ಸನಿ ಪನಿ ಸ ಗಸನಿ ಸಗ ಮಪ ಮಪಗ ನಿಪ ಮಪ ಸನಿ ಪನಿ ಗಸನಿ ಸಾ ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ
ಥ್ಯಾಂಕ್ ಯು ಸರ್. ವಾವ್ ಒಂದು ಆಡಿಯನ್ಸ್ ಆಗಿ ಹೇಳಬೇಕು ಅಂತಂದರೆ ಡೈರೆಕ್ಟಾಗಿ ಇಲ್ಲಿಗೆ ಟಚ್ ಆಯಿತು ನನಗಂತೂ. ತುಂಬ ಖುಷಿ ಆಯಿತು. ಆ್ಯಂಡ್ ಶಾರದೆ ಡೆಫಿನೆಟ್ಲಿ ಮೇಲೆಯಿಂದ ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಅಂತ. ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಡೈರೆಕ್ಟಾಗಿ ಜಡ್ಜಸ್ ಹತ್ರ ಕೇಳೋಣ ಸೊ ಹೆಂಗಾಯಿತು ಅಂತ. ಮನೋಹರ್ ಸರ್ ಹೇಳಿ ಹೇಗಾಯಿತು? ಕಣಕಣದಿ ಶಾರದೆ ಬಂದು ಆಶೀರ್ವಾದ ಮಾಡಿದಾಳಪ್ಪ ನನಗೆ. ಚೆನ್ನಾಗಿ ಆಡಿದ್ಯಾ. ಥ್ಯಾಂಕ್ ಯು ಸೊ ಮಚ್. ಅದು ನಾವು ಒರಿಜಿನಲ್ ಕೇಳಿ ತುಂಬ ಸಲ ಕೇಳಿದ್ದೀವಲ್ಲ, ಮೋಸ ಆಗಲಿಲ್ಲ. ವಾಯ್ಸ್ ತಿರುಗ್ತಾ ಇಲ್ಲ ಸರ್, ಅದು ಆಗಿಂದ ಟ್ರೈ ಮಾಡ್ತಿದ್ದೀನಿ. ಅದೇ ಪ್ರಯತ್ನ ಮಾಡು. ಅದೇ ಏನಿಲ್ಲ, ಸಂಗೀತ ಅಭ್ಯಾಸ ಮಾಡಿದ್ರೆ ಎಲ್ಲ ಆಗ್ತದೆ. ಸ್ವಲ್ಪ ಸಂಗೀತ ಅಭ್ಯಾಸ ಮಾಡಬೇಕು ಟೈಮ್ ಸಿಕ್ಕಾಗೆಲ್ಲ. ಬಟ್ ಗೈಡ್ ಮಾಡೋರು ಬೇಕು, ಒಳ್ಳೆ ಗುರು ಬೇಕು. ತುಂಬ ಯಾಕಂದರೆ ಎಲ್ಲ ಏನು ಮಾಡ್ತಾರೆ, ಸಂಗೀತ ಕಲಿಯೋದಂತಂದರೆ ಒಂದಷ್ಟು CD ತಗೊಂಡು ಅದನ್ನು ಕೇಳೋದು, ಪ್ರಾಕ್ಟೀಸ್ ಮಾಡೋದು, ಅದಲ್ಲ. ಅದರಲ್ಲಿ ಏನು ಸ್ವರ ಇದೆ, ಆ ಸ್ವರ ಸಂಚಾರ ಯಾವ ಥರ ಇದೆ ಡಿಕೋಡ್ ಮಾಡಬೇಕು. ಒಂದು ಹಾಡನ್ನು ಸ್ವರದಲ್ಲಿ ಡಿಕೋಡ್ ಮಾಡಿ ಅದನ್ನು ಅಭ್ಯಾಸ ಮಾಡಬೇಕು. ಏನು ಹಾಡಿದೆಯೋ ಅದನ್ನು ಸ್ವರಗಳು ಬರ್ಕೊಂಡು ಸ್ವರದಲ್ಲಿ ಮತ್ತೆ ಹಾಡಬೇಕು ಅದನ್ನು. ಸೊ ಈಗ ಯಾವುದು ಹಾಡು ಕೇಳ್ತೀವಿ ಅದನ್ನು ಸ್ವರ ಬರ್ಕೊಂಡು ಸ್ವರದಲ್ಲಿ ಹಾಡಬೇಕು. ಅದು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಒಳ್ಳೆ ಸ್ವರ ಪರಿಚಯ ಆಗುತ್ತೆ. ಸ್ವರ ಪರಿಚಯ ಆದರೆ ಮತ್ತು ಎಂಥ ಹಾಡನ್ನು ಹಾಡ್ಬೋದು. ಸೊ ಆದರೆ ಏನು ಅಷ್ಟು ಇದಿಲ್ಲದೆ ಕೂಡ ಈ ಹಾಡನ್ನು ಚೆನ್ನಾಗಿ ಹಾಡಿದ್ರಿ ಮತ್ತು ಒಳ್ಳೆ ಕಂಪೋಸಿಷನ್. ಅದಕ್ಕೆ ಗುರು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ ಗುರು. ಅವರಿಗೆ ನನ್ನ ಪರವಾಗಿ ಕ್ಲಾಪ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅವರೊಂದು ಮಾತು ಹೇಳಿದ್ರು, ಒಂದು ಕೊಟ್ಟ ಹಣಕ್ಕೆ ಮೋಸ ಇಲ್ಲ ಅಂತ. ನಮ್ಮ ಸಿನಿಮಾದಲ್ಲಿ ಹೇಳ್ತೀವಿ ಹಿಂಗಿದೆ, ಕೊಟ್ಟ ದುಡ್ಡಿಗೆ ಮೋಸ ಇಲ್ಲ ಅಂದರೆ ಮಿನಿಮಮ್ 50 days ಓಡುತ್ತೆ ಅಂತ. ಸೊ ಅಂಥ ಒಂದು ಕಮೆಂಟ್ ಸಿಕ್ಕಿದೆ. ಸೊ ರಾಜಗೋಪಾಲ್ ಸರ್ ಹೇಗಾಯಿತು? ಭಾರ್ಗವ್. ಹಾಂ ಸರ್, ನಮಸ್ತೆ. ಏನಂದರೆ ಒನ್ಸ್ ಅಗೇನ್ ಒನ್ ಆಫ್ ದ ಗ್ರೇಟೆಸ್ಟ್ ಕಂಪೋಸಿಷನ್. ಅದರ ಮೇಲೆ ಇದನ್ನು ಹಾಡಿರೋದು ಗೊತ್ತಾ ಯಾರಂತ? ಯಾರು? ಮಧು ಬಾಲಕೃಷ್ಣ. ಓಕೆ. ಅವ್ರು ಯಾವ ಲೆವೆಲಿಗೆ ಹಾಡಿದ್ದಾರೆ ಅಂದರೆ ಆ ಸೂಕ್ಷ್ಮತೆಗಳು, ಸಣ್ಣ ಸಂಗತಿಗಳು, ಇಟ್ಸ್ ವೆರಿ ಟಫ್. ಅದನ್ನು ಎಷ್ಟು ಸಲ ಕೇಳಿದ್ದೀರಾ ಹಾಡಿದ್ದು? ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರಿ? ತುಂಬ ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಬಟ್ ಬಂದಿಲ್ಲ. ಗೊತ್ತಾಗಿದ್ದಲ್ಲ ನಿಮಗೆ? ಸ್ಟಾರ್ಟಿಂಗ್ ಆಲಾಪೆ ಬಂದಿಲ್ಲ ಕೈಗೆ, ಅದು ಬರಲಿಲ್ಲ. ಆಮೇಲೆ ಮನದಲ್ಲೂ ಬರಲಿಲ್ಲ. ಇದು ಜರಿಯಲ್ಲೂ ತುಂಬ ವಿಷಯ ಇದೆ. ಇಟ್ಸ್ ನಾಟ್ ಸೋ ಈಸಿ. ಯಾಕಂದರೆ ಸಚ್ ಎ ವಂಡರ್ಫುಲ್ ಸಾಂಗ್. ಅವ್ರು ಆ ಲೆವೆಲಿಗೆ ಹಾಡಿದ್ದಾರೆ. ಆಮೇಲೆ ಸ್ವರಗಳು, ಕೊನೆ ಆಲಾಪು, ಅದು ಏನು ಜಸ್ಟ್ ಪಾಠ ಒಪ್ಸಿದ್ರಿ. ಅದರಲ್ಲಿರುವ ಡೈನಾಮಿಕ್ಸ್, ಇದು ಸಂಗತಿಗಳೆಲ್ಲ ಬರಲಿಲ್ಲ. ಹಾಡಿದ್ದೀರಾ, ಬಟ್ ಓನ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಯು ಗಾಟ್ ಅ ವೆರಿ ಗುಡ್ ವಾಯ್ಸ್. ಸೊ ಈ ವಿಷಯಗಳ ಮೇಲೆ ಸರಿಯಾಗಿ ವರ್ಕ್ ಮಾಡಬೇಕು. ಬಿಕಾಸ್ ಆಲ್ಮೋಸ್ಟ್ ಕ್ಲೋಸ್ ಟು ದ ಫೈನಲ್ಸ್. ನೀವೆಲ್ಲ ಇಷ್ಟು ಹೇಳಿಸ್ಕೊಳ್ಳೋಷ್ಟು ಆಗಬಾರ್ದು, ವಾವ್ ಅಂತ ಇರಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಒಳ್ಳೆ ಗುಣ ಏನು ಅಂದರೆ, ಅದು ಒಳ್ಳೆ ಗುಣನೋ ನನಗೆ ಗೊತ್ತಿಲ್ಲ. ಕಾಂಪಿಟೇಷನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇದ್ರು ಇದು ಬಂದಿಲ್ಲ ಸರ್, ಅವ್ರಿಗೆ ಮಿಸ್ ಅದು ಬಂದಿಲ್ಲ ಸರ್, ಇದು ಒಂದು ಬಂದಿಲ್ಲ. ನಮ್ಮ ಕೆಲಸ ಈಸಿ ಮಾಡಿಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಣಿ ಸರ್, ನಿಮ್ಗೆ ಹೆಂಗೆ ಅನ್ನಿಸ್ತು? ಯಾ ಭಾರ್ಗವ್, ನಮಸ್ತೆ ಸರ್. ನಮಸ್ತೆ. ಇವಾಗ ರಾಜಗೋಪಾಲ್ ಸರ್ ಹೇಳಿದಾಗ ನೀನು ಒಪ್ಕೋತಿದ್ಯಾ, ಅದು ಬಂದಿಲ್ಲ ಸರ್, ಹೌದು ಸರ್, ಇದು ಬಂದಿಲ್ಲ ಸರ್, ಅದು ಬಂದಿಲ್ಲ. ಮತ್ತೆ ಯಾಕಪ್ಪ ಈ ಸಾಂಗ್ ಸೆಲೆಕ್ಟ್ ಮಾಡಿದೆ? ಯಾಕೆ? ಫಸ್ಟ್ ಬೆಳಗ್ಗೆ ಏನು ಅದು ಮಾರ್ನಿಂಗ್ ಹಾಡುವಾಗ ಸರಿ ಬರ್ತಾ ಇತ್ತು ಸರ್, ಆಲಾಪಗಳೆಲ್ಲ. ಇವಾಗ ಏನು ಹಸಿವಾಗ್ತಾ ಇದೆಯಾ ಹೇಗೆ? ಹಾಗಲ್ಲ. ಸಿಯಾಗಿ ನಾವು ಲಾಸ್ಟ್ ಟೈಮ್ ಕೂಡ ಐ ಥಿಂಕ್ ನಿನಗೆ ಹೇಳಿದ್ವಿ, ಜಡ್ಜಸ್ಸನ್ನು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ. ತುಂಬ ಹಾಡುಗಳು ಇವಾಗ ನನಗೂ ತುಂಬ ಇಷ್ಟ. ಬಟ್ ನಾನು ಐ ಆಮ್ ನಾಟ್ ಅ ಸಿಂಗರ್, ಬಟ್ ಆ ಹಾಡುಗಳನ್ನ ನಾನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ತುಂಬ ಇಷ್ಟ ಅಂತ. ಅಗೇನ್ ಸೇಮ್ ಟೈಮ್ ನಾನು ನಿನಗೋಸ್ಕರ, ನಿನಗೊಬ್ಬನಿಗೆ ಮಾತ್ರ ಅಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ಗಳು ಹೇಳೋದು, ನಿಮಗಾಗುವಂಥ ಸಾಂಗ್ಗಳನ್ನು ಹಾಡಿ. ಓಕೆ, ಇವಾಗ ನೀನೇ ಹಾಡಿ ಇಲ್ಲ ಸರ್ ಇದು ಬಂದಿಲ್ಲ, ಅದು ಸರ್ ಇಲ್ಲ ಸರ್ ಅದು ಬಂದಿಲ್ಲ ಅಂತ ಹೇಳೋದಕ್ಕಿಂತ, ಇನ್ನು ಗುರು ಸರ್ ಒಂದು ಓಷಿಯನ್, ಅವರು ಅಷ್ಟು ಸಾಂಗ್ಗಳನ್ನು ಮಾಡಿದ್ದಾರೆ. ಅವ್ರು ಮಾಡಿರೋ 100 ಚಿತ್ರಗಳಲ್ಲಿ ಎಷ್ಟೊಂದು ಸಾಂಗ್ಗಳಿವೆ. ಆ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಬೋದಿತ್ತಲ್ವ? ಸೊ ನೆಕ್ಸ್ಟ್ ಟೈಮಿಂದ, ಬಿಕಾಸ್ ನಿನಗೆ ಪ್ಲಸ್ ಪಾಯಿಂಟ್ ಇದೆ, ವಾಯ್ಸ್ ಚೆನ್ನಾಗಿದೆ, ಬಟ್ ಅದನ್ನು ಇದು ಬರೆದಿದ್ರೆ ಡೆಫಿನೆಟ್ಲಿ ಯು ಶುಡ್ ನಾಟ್ ಅಟೆಂಪ್ಟ್ ದೋಸ್ ಸಾಂಗ್ಸ್ ಅನ್ಲೆಸ್ ಯು ಆಲ್ಸೋ. ಮನೋಹರ್ ಸರ್ ಹೇಳಿದ್ರು ಪ್ರಾಪರಾಗಿ ಡಿಕೋಡ್ ಮಾಡಬೇಕು ಅಂತ. ಅದಕ್ಕೊಂದು ಪ್ರಾಪರಾದ ಗುರು ಬೇಕು. ಆ ಸಂಗೀತನ ಕಲಿಸ್ಕೊಳ್ಳೋಕ್ಕೆ ಒಂದು ರಾಗ ಇದೆ, ಅದರಲ್ಲಿ ಸ್ವರಗಳಿವೆ,
ಅದೇ ಆಲಾಪನೆಗಳು ಹೀಗೆ ಹೋಗಬೇಕು ಅಂತ ಹೇಳಿ ಅದನ್ನು ಪ್ರಾಕ್ಟೀಸ್ ಮಾಡ್ಸೋಕೆ ಒಬ್ಬರು ಗುರು ಇರ್ತಾರೆ. ಆ ಥರ ಗುರುಗಳ ಹತ್ರ ಹೋದ್ಮೇಲೆ ಮತ್ತೆ ದೆನ್ ಯು ಕ್ಯಾನ್ ಅಟೆಂಪ್ಟ್ ದ ಸಾಂಗ್ಸ್. ಓಕೆನಾ? ಟಿಲ್ ದೆನ್ ಈ ಥರ ಮಾಡಬೇಡ. ಸೊ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗುರು ಸರ್ ಇರೋ ಮಲ್ಲ ಪ್ರಶ್ನೆ ಚೊಲಿ ಈತ ಮಾತ ಪಂಡಿರ ಅವಣ್ಣು ಈತ ಬಂಗದ ಸಾಂಗ್ ದಾಯ ಮಲ್ಪುನೀರು ಪಾಪ. ಅವು ಆ್ಯಕ್ಚುಲಿ ರೀಸನ್ ಉಂಟು, ಪ್ರತಿಯೊಂದಿಗೆ ರೀಸನ್ ಉಂಟು. ಓಕೆ. ಫಸ್ಟ್ ಪಿಕ್ಚರ್ ಆಪ್ತ ಮಿತ್ರ ಆಗ್ಬೇಕಾಯ್ತು ಎಂಕಲ ವಿಷ್ಣುವರ್ಧನ್ ಸರ್ಗೆ ಒಂದು ಐ ಥಿಂಕ್ ಜಾಸ್ತಿ ಸಂಬಂಧ ಪುಲೇನ ಚಿತ್ರ ಒಂದು. ಓಕೆ, ಸೂಪರ್. ಸೂನ್ ಆಫ್ಟರ್ ದ ಫಿಲ್ಮ್ ವಾಸ್ ಡನ್ ಬ್ಯಾಕ್ಗ್ರೌಂಡ್ ಆಯ್ಬೇಕು ಅನ್ನಲಿತ್ತು ಪಾತಿರ್ದಿತ್ತೇರು. ಸೊ ಈ ಸಾಂಗ್ ಒಂಜಿ ರೀಸನ್ ಐಕ್ ಪಣಗ ಈವನ್ ಹೀ ಫೆಲ್ ಇನ್ ಲವ್ ವಿತ್ ದ ಸಾಂಗ್. ಫಸ್ಟ್ಗೆ ಏನಾಗ ಓಕೆ ಓಕೆ ಇತ್ತನಂದು ಬಂತಿನಾರು ಸಾಂಗ್ ಮುಗಿದು 2 ದಿನ ಶೂಟಿಂಗ್ ಆಗ್ಬೇಕ ಈ ಫೆಲ್ ಇನ್ ಲವ್ ವಿತ್ ದ ಸಾಂಗ್. ಸೊ ರೀಸನ್ ಒಪ್ಪುಂಡು ಒಂದು ಸಾಂಗ್ ಕಂಪೋಸ್ ಓಕೆ ಇಂಚ ಪಣ ಸಿಚುವೇಶನ್ ಅಂಚೆ ಒಪ್ಪುಂಡು ಅಂಚ ಮಲ್ಪೋಡೆ ಹಾಕೊಂಡು ಬಂಗ ಅಂಚೆ ಇಂಬ ಪನೋಡೊಂದು ಇತ್ತುಜಿ ಒಂದು ಆಪ್ಷನ್ ಇತ್ತು ಅರೆ ಗಂಡ ಪನೋಡೆ ಅಲ್ಪ. ಸೊ ಭಾರ್ಗವ್ ಚೆನ್ನಾಗಿತ್ತು ಹಾಡಿದ್ದು. ಅದೇ ಡಿಟೇಲಿಂಗ್ ತುಂಬ ಕೌಂಟ್ ಆಗತ್ತೆ ಈ ಕ್ಲಾಸಿಕಲ್ ಸಾಂಗ್ಸಲ್ಲಿ. ಡೀಟೇಲಿಂಗ್ ಇದೆ. ಲೈಕ್ ನೀನು ಹೇಳಿದೆಲ್ಲ ಕರೆಕ್ಟು, ನೀನು ಹೇಳ್ತಾ ಇದೀಯಾ, ಅಲ್ಲೂ ಹೋಯ್ತು ಅಂತ ಅವ್ರು ಹೇಳಿಲ್ಲ, ನೀನು ಹೇಳ್ತಾ ಇದೀಯ ಕಣದೇ ಹೋಯ್ತು, ಅಲ್ಲೂ ಹೋಯ್ತು, ಎಲ್ಲ ಹೋಯ್ತು ಹೇಳ್ತಾ ಇದೆಯಾ. ಹೋಯ್ತು ಅಂದರೆ ಏನಕ್ಕೆ ಆಗೋದು? ನಾವೇನಕ್ಕೆ ನಮ್ಮ ಹತ್ರ ಏನಕ್ಕೆ ಕೇಳಿಸೋದು? ನೀನೇ ಹಾಡು, ನೀನೇ ಹೇಳು. ಗೊತ್ತಾದ ತಪ್ಪು ಮಾಡಬಾರ್ದು, ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನಾವು ಸರಿ ಮಾಡ್ಬೋದು, ಗೊತ್ತಿದ್ದು ತಪ್ಪು ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಅದು ಹಾಡು ಕಣದೇ ಕಣ ಕಣದೇ ದೇ ಏನದು ದೇ ಇನ್ನು ಸ್ಲೋ ಹಾಡು. ಕಣ ಕಣದೇ ಏನದು? ಶಾರದೆ ಕಣ ಕಣದೇ ದೇ ತಾರೀರ ದೇ ಇಲ್ಲ ಅಷ್ಟಿಲ್ಲ. ದರೀರ 4 ನೋಟ್ ಇರೋದಲ್ಲಿ. ದೇ ಕಣ ಕಣದೇ ಶಾರದೆ ಕಣ ಕಣದೇ ಅಲ್ಲ ಪುನಃ ದೇ ಅದೇನಕ್ಕೆ ಅದು ಅವಸರ ಮಾಡ್ತೀಯ ಅಲ್ಲಿ, ಅಷ್ಟೇ ಇರೋದು ಅದು ಒರಿಜಿನಲ್ಲಿ. ಸೊ ಅಲ್ಲಿ ಹೋಗುತ್ತೆ ಆಲಾಪ. ಫಸ್ಟ್ ಇದ್ದ ಆಲಾಪನ ಅದು ಕಷ್ಟ ಇದೆ, ಹಾಡೋದು ಕಷ್ಟ ಇದೆ. ಅಲ್ಲ ಚೆನ್ನಾಗಿ ಕೇಳ್ತಾ ಇತ್ತು. ಶರಣ ವಾಸ್ ವೆರಿ ಗುಡ್. ಶರಣ ಚೆನ್ನಾಗಿ ಆಡಿದೆ, ಎಲ್ಲ ಕರೆಕ್ಟಾಗಿ ಸ್ವರ ಎಲ್ಲ ಕರೆಕ್ಟಾಗಿ ಕೂತಿತ್ತು. ಲಾಸ್ಟ್ ಆಲಾಪ ಮತ್ತೆ ಹೋಯಿತು. ಫಸ್ಟ್ ಆಲಾಪನ ಹೋಗಿದೆ. ಆಮೇಲೆ ಅದೇ ಮಧ್ಯದಲ್ಲಿ ಪಲ್ಲವಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಲೈಟ್. ನೀನು ಹೇಳ್ತಾ ಇದೀಯಾ, ಇವ್ರು ಹೇಳ್ತಾ ಇಲ್ಲ. ಯು ಆರ್ ಟಾಕಿಂಗ್ ಸೆಕೆಂಡ್ ಅನುಪಲ್ಲವಿ ಬಗ್ಗೆ ಮಾತಾಡಿದ್ರೆ ಪಲ್ಲವಿದು ತಪ್ಪಿತ್ತು, ಅದನ್ನು ಅವನೇ ಹೇಳ್ತಾ ಇದ್ಲಿ ಅಲ್ಲೂ ಮಿಸ್ ಆಯಿತು ಅಂತ. ಗೊತ್ತಿದ್ದು ತಪ್ಪು ಮಾಡಬಾರ್ದು, ಗೊತ್ತಿಲ್ಲ ತಪ್ಪು ಮಾಡೋದು ನಾವು ಒಪ್ಕೋತೀವಿ. ಗೊತ್ತಿದ್ದು ತಪ್ಪು ಮಾಡೋದು ಹೆಂಗೆ ಅದು? ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಇವ್ರು ಹೇಳೋದಲ್ಲ, ಗುರು ಇದ್ದರೆ ಈಸಿ ಆಗುತ್ತೆ ಹೇಳೋಕ್ಕೆ. ಓಕೆ ಇದು ಅಂತ. ಇಲ್ಲದ ಏನಾಗುತ್ತೆ, ನೀವೇ ಹುಡುಕುವಾಗದೆ ಅದು ಹಂಗೆ ಕೇಳ್ತಾ ಇದೆ, ಹಂಗೆ ಒಟ್ಟಿಗೆ ಹಾಡ್ತೀರಾ. ಒಟ್ಟಿಗೆ ಅಲ್ಲ ಹಾಡುವಾಗ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಓ ಸೈಕಲ್ ಹೊಡಿತಾ ಇದ್ದಾರೆ ಅಂತ. ಓಕೆ, ಕಷ್ಟ ಇತ್ತು ಸಾಂಗ್ ಇದು ಆ್ಯಕ್ಚುಲಿ. ನಿನ್ನ ಲೆವೆಲ್ಗೆ ನೀನೀಗ ಹಾಡೋದು, ನಿನ್ನ ಲೆವೆಲ್ ಆಫ್ ಸಿಂಗಿಂಗಿಗೆ ಈಗ ಇದು ತುಂಬ ಇನ್ನೊಂದು 2-3 ವರ್ಷ ಬೇಕು ಆ ಪಳಗಕ್ಕೆ. ಒಂದು ಸಾಂಗ್ ಹಾಡೋಕ್ಕಲ್ಲ, ಈ ಜಾನರಲ್ಲಿ ಪಳಗಕ್ಕೆ. ಇನ್ನೊಂದು ಇದು ಒಂದೇ ಒಂದು 3-4 ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ರೆಡಿ ಆಗ್ತೀಯಾ ಇದನ್ನು. ಬಟ್ ಏನಾಗುತ್ತೆ, ಕಾಂಪಿಟಿಷನಲ್ಲಿ ಮಾರ್ಕ್ ಕೌಂಟ್ ಆಗುತ್ತೆ. ತಪ್ಪು ಮಾಡಿದರೆ ನೆಗೆಟಿವ್ ಮಾರ್ಕ್ಸ್ ಬೀಳ್ತಾ ಇರುತ್ತೆ ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೂ ಕೌಂಟ್ರ್ ಕೊಡ್ತೀರಾ? ಡೆಫಿನೆಟ್ಲಿ ಸರ್ ಅಂತ. ಅದು ಖುಷಿ ಆಯ್ತು. ನೀವು ಬೇರೆಯವರೆಲ್ಲ ಸ್ವಲ್ಪ ಭಯಪಟ್ಟು ಹೌದು ಸರ್ ಅಂತ ಹೇಳ್ತಾರೆ. ನೀವು ಡೆಫಿನೆಟ್ಲಿ ಸರ್ ಹೌದು ಮಾರ್ಕ್ ಕಟ್ಟಾಗುತ್ತೆ, ಅದು ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಅದು ಆಯಿತು ಇದು ಯಾಕೆ ಹೋಯ್ತು ಅಂದರೆ ಗೊತ್ತಿದ್ದು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದ್ರು. ಬಟ್ ನೀವು ಉತ್ತರ ಕೊಟ್ಟಿಲ್ಲ. ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ಸರಿ ಬರ್ತಾ ಇಲ್ಲ. ಯಾರೋ ತಗೊಂಡೋದ್ರು ಇಲ್ಲಿ ಬಂದು ಬೆಳಿಗ್ಗೆಯಿಂದ ಅಲ್ವಾ? ಬಟ್ ಎನಿವೇಸ್, ಇಷ್ಟು ಜನ ನೋಡಿ, 4 ಜನ ಜಡ್ಜಸ್ಸು, ನಾನೊಬ್ಬ ಆ್ಯಂಕರು. 5 ಜನರಲ್ಲಿ ತುಂಬ ಒಳ್ಳೆಯವ್ರು ಯಾರು ಹೇಳಿ? ಕರೆಕ್ಟಾಗಿ ಹೇಳಿ, ಕಮೆಂಟ್ಸ್ ನೋಡಿ ಹೇಳಿ ನೀವು. ಸತ್ಯ ಎಲ್ಲರೂ ಒಳ್ಳೆಯವರೇ. ನಾನು ಬಂದಾಗಲೇ ತುಂಬ ಹೋಗ್ಲಿಲ್ವಾ? ನಾನೇ ಒಳ್ಳೇನಲ್ವಾ?
ಇಲ್ಲ ಗುರು ಸರ್ ಆವಾಗಲೇ ಹೇಳಿದ್ದಾರೆ, ಯಾರು ಜಾಸ್ತಿ ಹೊಗಳ್ತಾರೆ ಅವ್ರನ್ನ ಜಾಸ್ತಿ ನಂಬೇಡಿ ಅಂತ. ನೋಡಿ ನಾನು ಬಂದು ತುಂಬ ಹೊಗಳಿದೆ, ಅವ್ರು ಹೇಳಿದ ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಈ ಥರ ಎಲ್ಲ ಇದೆ ಅಂತ. ಅದು ಯಾಕೆ ಅಂತಂದರೆ ನೀವು ಮಿಸ್ಟೇಕ್ ಮಾಡಿದ್ರು ನಮಗೆ ಆ ಹಾಡು ಅಂದರೆ ಆಪ್ತ ಮಿತ್ರದ ಹಾಡು ನಮ್ಮ ತಲೆ ಒಳಗಡೆ ಹೊಡ್ತಾ ಇರುತ್ತೆ. ನಾವು ಆಡಿಯನ್ಸ್ ಅಷ್ಟೇ, ಜಡ್ಜ್ ಅಲ್ಲ. ಸೊ ಹಾಗಾಗಿ ಅಂತಹ ಒಂದು ಅದ್ಭುತವಾಗಿರುವಂಥ ಹಾಡು ಕೊಟ್ಟಿರೋದ್ರಿಂದ ನಾವು ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಸೊ ಥ್ಯಾಂಕ್ ಯು ಸರ್, ನಿಮ್ಮ ಇಂತಹ ಹಾಡುಗಳು ಇನ್ನಷ್ಟು ಬರೋ ಥರ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಎಂಡಲ್ಲಿ ಒಂದು ಪ್ರಶ್ನೆ ಅಂದರೆ ಕೇಳಿದ್ರು ಅಂದರೆ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಇನ್ನೇನಾದರೂ ಮಿಸ್ ಆಯಿತಾ? ಮಿಸ್ ಆಗಿದ್ದೇನೆ ಹೇಳೋದಕ್ಕೆ ಮಿಸ್ ಆಯಿತಾ? ಇಲ್ಲ ಎಲ್ಲ ಅಲ್ಲಿಂದ ಹೋಗಿದ್ದೆಲ್ಲ ಹೇಳಿದ್ರಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಭಾರ್ಗವ್ ಅವರು ಹೇಳಿದ್ರು ಅಲ್ಲಿಂದ ಸ್ವಲ್ಪ ಹೋಯಿತು ಇಲ್ಲಿಂದ ಸ್ವಲ್ಪ ಹೋಯಿತು ಅಂತ, ಬಟ್ ತುಂಬ ಖುಷಿ ಆಯಿತು. ಅವರು ತಪ್ಪನ್ನು ಒಪ್ಪಿಕೊಂಡ್ರು, ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಹೋಯ್ತು ಇಲ್ಲಿಂದ ಹೋಯ್ತು, ಬಟ್ ನಾವು ಇಲ್ಲಿಂದ ಹೋಗೋವಂಥ ಸಮಯ. ಯಾಕೆ ಅಂತಂದರೆ ಈ ಒಂದು ಎಪಿಸೋಡ್ನ ಮುಗಿಸೋವಂಥ ಸಮಯ ಬಂದಿದೆ. ಡೆಫಿನೆಟ್ಲಿ ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇಲ್ಲಿ ಸಿಗೋವಂಥದ್ದು ಕೇವಲ ಹಾಡುಗಳಷ್ಟೇ ಅಲ್ಲ, ಇಲ್ಲಿ ಸಿಗೋವಂಥದ್ದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಇಲ್ಲಿ ಸಿಗೋವಂಥದ್ದು ಜ್ಞಾನ ಭಂಡಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಜೊತೆ ಇರುವಂತಹ ಜಡ್ಜಸ್ ಅಷ್ಟೊಂದು ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿದಂಥವ್ರು. ಸೊ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗೀತಾ ಇದೆ ಅಂತ ಅಂದರೆ ಮುಂದಿನ ಎಪಿಸೋಡ್ ಶುರುವಾಗೋದಕ್ಕೆ ಸ್ವಲ್ಪ ಸಮಯ ಇದೆ ಅಂತ ಅರ್ಥ. ಸೊ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.